6:30 ಗಂಟೆಗೆ ಸರಿಯಾಗಿ ನಮ್ಮ ವ್ಯಾಯಾಮಶಾಲೆಯ ವಠಾರದಲ್ಲಿ ನಡೆಯಲಿದೆ. ಇದೀಗ ಶ್ರೀ ಬಾಲಕೃಷ್ಣ ಭಜನಾ ಮಂದಿರ ಕೊಪ್ಪಳ ಇದರ ಸದಸ್ಯರ ವತಿಯಿಂದ ಸೇವಾ ರೂಪವಾಗಿ ಭಜನಾ ಕಾರ್ಯಕ್ರಮ ಆರಂಭವಾಗಲಿದೆ. ಸದರಿ ಭಜನಾ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ಕೊಟ್ಟಂತಹ ಶ್ರೀ ಬಾಲಕೃಷ್ಣ ಭಜನಾ ಮಂದಿರ ಕೊಪ್ಪಳ ಇದರ ಪ್ರಧಾನ ಅರ್ಚಕರಾದ ಶ್ರೀ ಮಹಾಬಲರವರು, ಅದೇ ರೀತಿ ಅವರ ಜೊತೆ ಸಾಥ ನೀಡಿದಂತಹ ಎಲ್ಲರಿಗೂ ನಾವು ವ್ಯಾಯಾಮಶಾಲೆಯ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. Thank you.
Bye.
Thank you.
Thank you.
Shiva,
ಮಾಂಗಡ ದೇವರ ಪಾದದಿಂದ ಗೋವಿಂದ ಗೋವಿಂದ, ಶ್ರೀ ಸೋಮನಾಥ ದೇವರ ಪಾದದಿಂದ ಗೋವಿಂದ ಗೋವಿಂದ, ಶ್ರೀ ಜಿಯಾಜ್ಞೇಯ ಪಾದದಿಂದ ಗೋವಿಂದ ಗೋವಿಂದ, ಶ್ರೀ ಬಾಲಕೃಷ್ಣ ದೇವರ ಪಾದದಿಂದ ಗೋವಿಂದ ಗೋವಿಂದ, ಗೋವಿಂದ ಗೋವಿಂದ.
ಗ್ರಾಮದ ಸಾಮ್ರಾಜ್ಯ ಮನಸರಿಯನ್ನು ಶ್ರೀಗಟ್ಟಿನ ಪರಮಾತ್ಮ ಅಡ್ಡಬರುವುದು ಮಹಾಗಣಪತಿ ಮಾರುತಿ 35 ವರ್ಷದ 36 ವರ್ಷದಲ್ಲಿ ಚೌತಿ ದಿನ ಸಾಲ ಓಪಾಣದ 35 ವರ್ಷ ಉಂಟು 35 ವರ್ಷಗಳಿಗೆ ಚೌತಿ ಬರ ಮಹಾಗಣಪತಿ ಸೇವೆ ಕೊಡ್ತುಂಟು ವರ್ಣ ಸೇವೆ ತಪ್ಪಿತ್ತು ಮಾತು ಕುರಿತು ವ್ಯಾಯಾಮ ಸಲ ಐನಾತಿ ಹೆಚ್ಚು ಅಭಿವೃದ್ಧಿ ಮಾಡ್ತಾರೆ ಮಾತ್ರ ವ್ಯಾಯಾಮ ಸಲ ಮಾತ್ರ ಜವಾಬ್ದಾರಿ ಆಡಳಿತ ಮಂಡಳಿ ಮಾತ್ರ ಆಡಳಿತ ಉತ್ಸವದ ಮಾತ್ರ ಆಡಳಿತ ಮಂಡಳಿ ಮಾತ್ರ ಅಕ್ಲಿ ಮೆಂಬರ್ನಲ್ಲಿ ಮಾತ್ರ ಆರೋಗ್ಯ ಆಯುಷ್ ಕೊಡ್ದು ಅಕ್ರಮ ಅಭಿವೃದ್ಧಿ ಮಾಡ್ತು ಕೊಡ್ದು
ಕುಡ್ನಾಚೆ ಮಾತ ಭಕ್ತಿರಲ್ಲ ಆರ್ಯವೈಕ ಆಚದ ಅಕ್ನಾಗಿಲ್ಲ ಸುಖ ಶಾಂತಿ ನೆಮ್ಮದಿ ಗೊರ್ದು ಮತ್ತನ ಪಂಜನಕ್ಕಲು ಮಾಂಕಲ್ಯ ಬಗ್ಗೆ ಒರಿಪಾಗಿ ಗೊರ್ದು ಅಜೆ ಜೋಕ್ಲೆ ಬತ್ತನ ವಿದ್ಯಾ ಬುದ್ಧಿ ಆರ್ಯವೈಕ ವಾಯಿಸ್ಕೊರ್ದಿ ಆಯಾಮ ಸಡನ್ ಆಯ್ನತೆ ಅಭಿವೃದ್ಧಿ ಮಂತ್ರ ಗೊರ್ದು ಮಾತ ಬತ್ತನ ಭಕ್ತಿರಲ್ಲ ಇಂಥ ತೆರೆದ ಮಂತ್ರ ಸೇವೆ ಅಪ್ಪಿತ್ತಿನ ಮಾಪುತ್ರ ಮಹಾ ಗಣಪತಿಲ ಮಾರುತಿಲ ಮಂತ್ರ ಸೇವೆ ಸಂಪೂರ್ಣ ಈಗ ಬಂಡವಾಳ ಅರ್ಪಣೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀ ಮಹಾಗಣಪತಿಯ ಪಾದಾಂತರಕ್ಕೆ ಗೋವಿಂದರಿ ಗೋವಿಂದ, ಪಾರ್ವತಿಯ ಪಾದಾಂತರಕ್ಕೆ ಗೋವಿಂದರಿ ಗೋವಿಂದ, ಗೋವಿಂದರಿ ಗೋವಿಂದ, ಆಂಜನೇಯ ದೇವರ ಪಾದವೃಂದಕ್ಕೆ ಗೋವಿಂದಾನಿ ಗೋವಿಂದ, ರಾಮನಾಥ ದೇವರ ಪಾದವೃಂದಕ್ಕೆ ಗೋವಿಂದಾನಿ ಗೋವಿಂದ. ಗಣೇಶ ಚತುರ್ಥಿಯ ಅಂಗವಾಗಿ 36ನೇ ವರ್ಷದ ಶ್ರೀ ಮಹಾಗಣಪತಿ ಪೂಜೆಯು ಭಕ್ತಿಪೂರ್ವಕವಾಗಿ ಕಂಚಿಕರಾದಂತಹ ಶ್ರೀ ಮಹಾಗಣಪತಿ ದೇವರ ಪೌರೋಹಿತ್ಯದಲ್ಲಿ ಇದೀಗ ಮಹಾಗಣಪತಿಗೆ ಮಹಾಪೂಜೆ, ಅದೇ ರೀತಿ ವೀರಾಂಜನೇಯರಿಗೆ ಮಹಾಮಂಗಳಾರತಿಯೊಂದಿಗೆ ಬಹಳ ಭಕ್ತಿಪೂರ್ವಕವಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ಒಂದು ಕಿರು ಕಾರ್ಯಕ್ರಮ ಈ ಶುಭ ದಿನದಂದು ಕೊಪ್ಪಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2021-22ನೇ ಸಾಲಿನಲ್ಲಿ ನಮ್ಮ ಪರಿಸರದ ವಿದ್ಯಾರ್ಥಿಗಳು SSLCಯಲ್ಲಿ 90%ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಇಲ್ಲಿ ಈ ಒಂದು ಪುಣ್ಯ ದಿನದಂದು ಗೌರವಾನ್ವಿತರ ಮೂಲಕ ಅವರಿಗೆ ಅಭಿನಂದಿಸಿ ಅವರ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಪ್ರೋತ್ಸಾಹಿಸುವಂತಹ ಒಂದು ಸರಳ ಕಾರ್ಯಕ್ರಮವನ್ನು ಈ ಹನುಮಾನ ನಗರದ ವೀರಾಂಜನೇಯ ವ್ಯಾಯಾಮ ಶಾಲೆಯ ಅಧ್ಯಕ್ಷರು, ಅದೇ ರೀತಿ ಸ್ತ್ರೀ ಶಕ್ತಿ ಗುಂಪುಗಳು, ಅದೇ ರೀತಿ ಸ್ವಸಹಾಯ ಗುಂಪುಗಳ ನೇತೃತ್ವದಲ್ಲಿ ಇದೀಗ ನೆರವೇರಲಿದೆ. ಬಂಧುಗಳೇ, ಈ ಒಂದು ಸರಳ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಅತಿಥಿಯಾಗಿ ಸರ್ಕಾರಿ ಶಾಲೆ ಕುಂಜತ್ತೂರು ಮಾಡ ಇದರ ನಿವೃತ್ತ ಶಿಕ್ಷಕರಾದಂತಹ ಶ್ರೀ ನಾರಾಯಣ ಪೂಜಾರಿ ಚಿಕ್ಕಕೋಟೆ ನಮ್ಮೊಂದಿಗೆ ಇದೀಗ ಉಪಸ್ಥಿತರಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಗ್ರಾಮ ಶಾಲೆಯ ಅಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ವೀರಾಂಜನೇಯ ವ್ಯಾಯಾಮ ಶಾಲೆಯ ದೈಹಿಕ ಗುರುಗಳಾದಂತಹ ಶ್ರೀ ಜಗದೀಶ್ ಗಟ್ಟಿ ಇವರು ಹಾರ ಶಾಲು ಹಾಕಿ ಶ್ರೀ ಜಗದೀಶ್ ಗಟ್ಟಿ ಇವರು ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀ ನಾರಾಯಣ ಪೂಜಾರಿ ಚಿಕ್ಕಕೋಟೆ ಇವರನ್ನ ಗೌರವಿಸಿ ಸ್ವಾಗತಿಸಬೇಕಾಗಿ ಹೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸರಳ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಮಹಾಪೋಷಕರಾದಂತಹ ಶ್ರೀ ಸುಬ್ರಾಯ ಕುಂಟಿಕರ್. ತಾವು ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಪೋಷಕರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತನ್ನ ಇಲ್ಲಿ ನಮ್ಮೊಂದಿಗೆ ಈ ಯುವ ಪಡೆಯನ್ನ ಪ್ರೋತ್ಸಾಹಿಸುವಂತಹ ಈ ಸಂಸ್ಥೆಯ ಬೆನ್ನೆಲುಬು ಪೋಷಕರು ಶ್ರೀ ಸುಬ್ರಾಯ ಕುಂಟಿಕರ್ ಇವರು ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಇವರನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ ಶ್ರೀ ಮನೋಜ್ ಕುಮಾರ್ ಇವರು ಸ್ವಾಗತಿಸಿ ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಈ ಸರಳ ಕಾರ್ಯಕ್ರಮಕ್ಕೆ ನಮ್ಮ ಪರಿಸರದ ನಿವೃತ್ತ ಶಿಕ್ಷಕಿಯಾದಂತಹ ಶ್ರೀಮತಿ ವಿಜಯ ಇವರು ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇವರನ್ನ ಶ್ರೀಮತಿ ಲೀಲಾ ಇವರು ಸ್ವಾಗತಿಸಿ ಗೌರವಿಸಬೇಕಾಗಿ ಶ್ರೀಮತಿ ಮಾಲತಿ ಹೃದಯ ಬಗೆರ ಇವರನ್ನ ಸ್ವಾಗತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿಶೇಷ ದಿನದ ವಿಶೇಷ ಪೂಜೆಯ ಈ ಸುಸಂದರ್ಭದಲ್ಲಿ ನಮ್ಮ ಈ ಪರಿಸರದ ಸರ್ಕಾರಿ ಪ್ರೌಢಶಾಲೆ ಈ ಶಾಲೆಯಲ್ಲಿ ನಮ್ಮ ಪರಿಸರದ ಮಕ್ಕಳು ಬಹಳ ಉತ್ಸಾಹದಲ್ಲಿ ಕಲಿತು ದೇವರ ಪ್ರೇರಣೆಯಿಂದ
ಪೋಷಕರ ಅದೊಂದು ಪ್ರೇರಣೆಯಿಂದ ಅಧಿಕ ಅಂಕವನ್ನು ಗಳಿಸಿ ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಸಾಧಿಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂತಹ ವಿದ್ಯಾರ್ಥಿಗಳನ್ನ ಗುರುತಿಸುವಂತಹ ಕರ್ತವ್ಯವನ್ನು ಈ ನಮ್ಮ ವೀರಾಂಜನ ವ್ಯಾಯಾಮ ಶಾಲೆಯು ಮಾಡುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ನಾವು 90% ಅಂಕಗಳಿಂದ ಅಧಿಕ ಅಂಕಗಳನ್ನು ಪಡೆದಂತಹ 5 ವಿದ್ಯಾರ್ಥಿಗಳನ್ನ ಇಲ್ಲಿ ಇಂದಿನಂದು ಸರ್ಕಾರಿ ಪ್ರೌಢಶಾಲೆಯಿಂದ ಆಯ್ಕೆ ಮಾಡಿದ್ದೇವೆ. ಇದರಲ್ಲಿ ಪ್ರಪ್ರಥಮವಾಗಿ 98% ಅಂಕವನ್ನು ಗಳಿಸಿದಂತಹ ಡಯಾನಾ ಗ್ರಾಸ್ತಾ 614 ಅಂಕ 98%. ಶ್ರೀ ಜೋಸೆಫ್ ಹಾಗೂ ಸಿಂಥಿಯಾ ಜೋಸೆಫ್ ಇವರ ಸುಪುತ್ರಿ ಡಯಾನಾ ಗ್ರಾಸ್ತಾ ತಾವು ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ವಿದ್ಯಾರ್ಥಿ ನಾಗರತ್ನ ಹನುಮಂತ ಹೇಮಲತಾ ಇವರ ಸುಪುತ್ರಿ 92 ಅಂಕಗಳನ್ನು ಗಳಿಸಿದಂತಹ ಈ ವಿದ್ಯಾರ್ಥಿ. ಅದೇ ರೀತಿ 91 ದೀಕ್ಷಾ ಸಚೀಂದ್ರ ನಾಯಕ್ ನಿರಂಜನಿ ದಂಪತಿಗಳ ಸುಪುತ್ರಿ ದೀಕ್ಷಾ. ಅದೇ ರೀತಿ ಮೂಗುದಾಸ್ ಚಂಚಲಾಕ್ಷಿ ದಂಪತಿಗಳ ಸುಪುತ್ರಿ ಸಮೃದ್ಧಿ 90 ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿನಿ. ಅದೇ ರೀತಿ ಸತೀಶ್ ಹಿತಾಕ್ಷಿ ದಂಪತಿಗಳ ಸುಪುತ್ರಿ ಸಾನಿಕಾ ಇವರು 90% ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿ. ಈ ಪಂಚ ವಿದ್ಯಾರ್ಥಿಗಳು ನಮ್ಮ ಗುಂಪಲದ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಗೈದು 90ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದು ತಮ್ಮ ಪ್ರೌಢ ಜೀವನದಲ್ಲಿ ತಮ್ಮ ಒಂದು ಸಾಧನೆಯನ್ನು ತೋರಿದಂತಹ ಈ ಪಂಚ ವಿದ್ಯಾರ್ಥಿಗಳನ್ನ ನಾವು ಈ ಸಂದರ್ಭದಲ್ಲಿ ಈ ಶುಭಾವಸರದಲ್ಲಿ ನಾವು ಅವರನ್ನ ಅಭಿನಂದಿಸುವುದರೊಂದಿಗೆ ಅವರ ಶೈಕ್ಷಣಿಕ ಜೀವನಕ್ಕೆ ಪ್ರೋತ್ಸಾಹಿಸೋಣ ಅಂತ ಹೇಳುತ್ತಾ ಅತಿಥಿಗಳಾದಂತಹ ಶ್ರೀ ನಾರಾಯಣ ಪೂಜಾರಿ, ಅದೇ ರೀತಿ ಶ್ರೀ ಸುಬ್ರಾಯ ಕುಂಟಿಕಾರ್, ಅದೇ ರೀತಿ ನಿವೃತ್ತ ಶಿಕ್ಷಕಿಯಾದಂತಹ ವಿಜಯ ಮೇಡಮ್ ನಾವು ಈ ಪಂಚ ವಿದ್ಯಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಅವರನ್ನ ಪ್ರೋತ್ಸಾಹಿಸಿ ಅವರನ್ನ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ಪ್ರತ್ಯೇಕವಾಗಿ ದೇವರನ್ನು ಪ್ರಾರ್ಥಿಸಿಕೊಂಡು ಎಲ್ಲ ಅನುಗ್ರಹವನ್ನು ಅನುಗ್ರಹಿಸುತ್ತಾ ಪ್ರಾರ್ಥಿಸಿಕೊಂಡು ವಿದ್ಯಾರ್ಥಿಗಳಿಗೆ ಆಗುವ ಎರಡು ಮಾತುಗಳನ್ನು ಹೇಳಿ ನನ್ನ ಭಾಷಣ ನಡೆಸ್ತೇನೆ. ಏಕಾಗ್ರತೆ ಎನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಇರಬೇಕು. ವಿದ್ಯಾರ್ಜನೆ ಮಾಡುವಾಗ ನಾವು ಶಾಲೆಗೆ ಹೋಗ್ತಾ ಇರುವಾಗ ನಮ್ಮಲ್ಲಿ ಒಂದು ಏಕಾಗ್ರತೆ ಅಂತ ಇರಬೇಕು. ಅದು ಯಾವುದರಲ್ಲಿ ಅಂತ ಆ ಏಕಾಗ್ರತೆಯನ್ನು ಓದುವುದು ಬರೆಯುವುದು ಅದರಲ್ಲಿ ಒಂದು ಏಕಾಗ್ರತೆ ಇರಬೇಕು. ಎರಡನೇದಾಗಿ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಕುಟುಂಬದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ದೇಶದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂತ ಹೇಳಿದರೆ ಇವತ್ತು ಸಂಸ್ಕಾರ ಸಂಸ್ಕೃತಿ ಎನ್ನುವಂಥದ್ದು ಕಡಿಮೆ ಆಗ್ತಾ ಉಂಟು. ಉದಯವಾಣಿ ಪತ್ರಿಕೆಯ ಕಡೆಯ ಪುಟವನ್ನು ತೆಗೆದು ಈಚೆ ಎಲ್ಲ ಪುಟ ಎಡದ ಪುಟಗಳು ನೋಡಿದರೆ ನನಗೆ ಪ್ರತ್ಯೇಕವಾಗಿ ಗೊತ್ತಾಗ್ತದೆ. ಕಾರಣ ಸಂಸ್ಕಾರ ಸಂಸ್ಕೃತಿ ಎನ್ನುವಂಥದ್ದು ಮಕ್ಕಳಿಗೆ ಮನೆಯಿಂದಲೇ ಬರಬೇಕು, ಹೆತ್ತವರಿಂದ ಬರಬೇಕು, ರಕ್ಷಕರಿಂದ ಬರಬೇಕು, ಶಾಲೆಯಿಂದ ಬರಬೇಕು. ಅದರ ಕೊರತೆ ಕಾಣ್ತಾ ಉಂಟು. ಎಲ್ಲ ಮಕ್ಕಳಲ್ಲಿ ಅಂತಲ್ಲ, ಕೆಲವರಲ್ಲಿ ಇವತ್ತು ಕಂಡು ಕೊಡ್ತಾ ಉಂಟು. ಅದು ಹಾಗೆ ಆಗಬಾರದು. ಈ ಸಂಸ್ಕಾರ ಏನು ಸಂಸ್ಕೃತಿ ಏನು ಅಂತ ತಿಳ್ಕೊಂಡು ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ 1-2 ನಿಮಿಷ ಅದನ್ನು ದೇವರನ್ನು ಪ್ರಾರ್ಥಿಸಿಕೊಂಡು ನಮ್ಮ ಗುರು ಹಿರಿಯರನ್ನು ನಡೆಸಿಕೊಂಡು ನಮ್ಮ ಮುಂದಿನ ವಿದ್ಯಾಭ್ಯಾಸ ಅಥವಾ ನಾವು ಏನು ಅಧ್ಯಯನ ಮಾಡ್ತೇವೆ ಅದಕ್ಕೆ ಹೋಗುವಂತಹ ಒಂದು ಆಶೀರ್ವಾದವನ್ನು ಅವರು ಪಡೆದುಕೊಂಡು ನಾವು ಮನೆಯಿಂದ ಹೊರಗೆ ಬರಬೇಕು. ಇದು ನಮ್ಮ ಮೊದಲು ಮಾಡುವಂಥ ನಮ್ಮ ಮನೆಯಲ್ಲಿ ಮಾಡುವಂಥ ಕರ್ತವ್ಯ. ಆದ್ದರಿಂದ ಈ ಏಕಾಗ್ರತೆಯಲ್ಲಿ ನಮಗೆ ಮತ್ತೊಂದು ಬರುವಂಥದ್ದು ಏನಂತ ಹೇಳಿದ್ರೆ ನಮ್ಮ ಕುಟುಂಬದ ಇತಿಹಾಸದಲ್ಲಿ ನಾವು ಬರುವಂಥದ್ದು ನಮ್ಮ ಅಜ್ಜ ಯಾರು, ನಮ್ಮ ಅಜ್ಜಿ ಯಾರು, ಅಜ್ಜನ ಹೆಸರಿಗೆ ಅಜ್ಜ ಹೆಸರಿಗೆ ಎನ್ನುವಂಥದ್ದು ಅದೆಲ್ಲ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಇದು ಗೊತ್ತಿರಬೇಕಾದ್ರೆ ನಮ್ಮ ತಾಯಿ ತಂದೆಯವರ ಹತ್ರ ಪರಸ್ಪರ ನಾವು ವಿನಿಮಯ ಮಾಡಿಕೊಂಡು ಮಾತನಾಡಿಕೊಂಡು ನಮ್ಮ ಕುಟುಂಬ ಎಲ್ಲಿಂದ ಆರಂಭವಾಗಿದೆ, ಎಲ್ಲಿದೆ, ನಾವು ಪೂಜಿಸುವಂಥ ದೇವರು ಯಾರು, ದೇವರು ಯಾರು ಎಂಬುದನ್ನು ನಾವು ಅವರ ಹತ್ರ ಕೇಳಿಕೊಂಡು ತಿಳ್ಕೊಂಡ್ರೆ ನಮ್ಮ ಕುಟುಂಬದ ಇತಿಹಾಸವನ್ನು ಸಿಗ್ತದೆ. ಎರಡನೇದಾಗಿ ದೇಶದ ಇತಿಹಾಸವು ಪುಸ್ತಕದಿಂದಲೂ ಸಿಗ್ತದೆ, ಗುರುಗಳಿಂದಲೂ ಸಿಗ್ತದೆ. ನಮಗೆ ಗುರು ಅಂತ ಹೇಳಿದ ತಕ್ಷಣ ಶಾಲೆಯಲ್ಲಿ ಪಾಠ ಮಾಡುವ ಅಧ್ಯಾಪಕರು ಮಾತ್ರ ಅಲ್ಲ, ನಮ್ಮ ಸಮಾಜದಲ್ಲಿ ಎಷ್ಟೋ ಬಂದ ಗುರುಗಳಿದ್ದಾರೆ, ಅವರಿಂದ ನಮ್ಮ ದೇಶದ ಇತಿಹಾಸ ಸಿಗ್ತದೆ. ಇದೆಲ್ಲವನ್ನು ನಾವು ವಿದ್ಯಾರ್ಥಿ ಮಾಡ್ತಾ ಇರುವಾಗ ನಾವು ಇದನ್ನೆಲ್ಲ ಪಡೆದುಕೊಂಡು ನಾವು ಮುಂದೆ ಹೋದರೆ ನಮ್ಮ ವಿದ್ಯಾಭ್ಯಾಸದಲ್ಲಿ ನಮಗೆ ದೇವರು ಸಹಾಯ ಮಾಡ್ತಾರೆ, ಗುರು ಹಿರಿಯರ ಆಶೀರ್ವಾದ ಇರ್ತದೆ. ಅದರೊಂದಿಗೆ ನಮ್ಮ ಯಶಸ್ಸು ವಿದ್ಯಾಭ್ಯಾಸದ ಯಶಸ್ಸು ಅದು ಮುಂದೆ ಹೋಗ್ತಾ ಇದೆ. ಇದಕ್ಕೆ ಅದೊಂದು ಅಡಿಪಾಯ ಎನ್ನುವಂಥದ್ದು ನನ್ನ ಅನುಭವ, ಗೊತ್ತಿದ್ದವರಿಂದ ಸಿಕ್ಕಿದಂತಹ ಅನುಭವದ ಮಾತುಗಳು. ಇವತ್ತು ನಿಮ್ಮನ್ನು ಅಭಿನಂದಿಸಿದ್ದಾರೆ. ವೀರಾಂಜನೇಯ ವ್ಯಾಯಾಮ ಶಾಲೆಯ ಪದಾಧಿಕಾರಿಗಳೆಲ್ಲರೂ ಸೇರಿಕೊಂಡು ಅಭಿನಂದಿಸಿದ್ದಾರೆ. ಈ ನೆನಪಿರಬೇಕು, ನಮ್ಮ ವಿದ್ಯಾಭ್ಯಾಸ ನಮ್ಮ ಕಲಿತಾ ಇತ್ತು ಅಂತ ಎನ್ನುವಂಥದ್ದಿಲ್ಲ, ನಿರಂತರ ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸ. ಶಿವರಾಮ ಕಾರಂತರೇ ಹೇಳಿದ್ದಾರೆ, ಯಾರೋ ಒಬ್ರು ಹೇಳಿದ್ದಾರೆ ದೊಡ್ಡ ಪಂಡಿತ, ನಾನು ಪಂಡಿತನಲ್ಲ, ನಾನು ಕಲಿತದ್ದು ಬರೇ ಸಮುದ್ರದ ಬದಿಯಲ್ಲಿರುವಂತಹ ಒಂದು ಹೊಯ್ಗೆಯ ಚಿಕ್ಕ ಒಂದು ಆ ಮರಳಿನ ಒಂದು ಕಣ ಅಷ್ಟೇ ನಾವು ಕಲ್ತದ್ದು. ಅಂದ್ರೆ ಅವರು ಹಾಗೆ ಹೇಳಿರುವಾಗ ನಾವು ಏನು ಅಲ್ಲ. ಆದರೆ ನಮ್ಮ ಜೀವನದಲ್ಲಿ ಕಲಿತಾ ಇರಬೇಕು, ನಿರಂತರ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು, ಉನ್ನತ ಹುದ್ದೆಗಳಿಗೆ ಹೋಗಬೇಕು, ಅಥವಾ ನಾವು ಏನು ಆಕಾಂಕ್ಷೆ ಪಡೆದಿದ್ದೇವೆ ಅದನ್ನು ನಾವು ಪಡೆಯಬೇಕು. ಇವತ್ತಿನ ಕಾಲದಲ್ಲಿ ಕಡಿಮೆ ಅಂದರೆ ಪೋಸ್ಟ್ ಗ್ರಾಜುಯೇಟ್ ನೀವು ಮಾಡಬೇಕು, M.Com, MS ಅಥವಾ ನಿಮ್ಮ ಡಾಕ್ಟರ್ ಅಥವಾ ವಕೀಲರು, ಇಂಜಿನಿಯರ್ ಏನು ಬೇಕೋ ಇದನ್ನು ನೀವು ಪಡೆಯಬೇಕು. ಇದು ನಮಗೆ ಸಮಾಜಕ್ಕೂ ನಿಮಗೂ ಮನೆಗೂ ದೇಶಕ್ಕೂ ಇದರಿಂದ ಪ್ರಯೋಜನವಿದೆ. ಏಕಲ ವಿದ್ಯಾಭ್ಯಾಸವನ್ನು ಪಡೆದು ನಿಮ್ಮ ವಿದ್ಯಾಭ್ಯಾಸ ಆಕಾಂಕ್ಷೆ ಏನುಂಟೋ ಅದೆಲ್ಲ ಈಡೇರಲಿ. ಆ ಮಹಾಗಣಪತಿಯು ವೀರಾಂಜನೇಯ ಸ್ವಾಮಿಯು ಅದನ್ನು ಅನುಗ್ರಹಿಸಲಿ. ಕಲಿಯುಗದಲ್ಲಿ ಉಪನಿಷತ್ತಿನಲ್ಲಿ ಹೇಳಿದ ಪ್ರಕಾರ ಮಹಾಗಣಪತಿಗೂ ವೀರಾಂಜನೇಯಗೂ ದುರ್ಗಾ ಪರಮೇಶ್ವರಿಗೂ ಮಹಾಶಕ್ತಿ ಇದೆ ಅಂತೆ. ಅವರನ್ನು ನೆನಪಿಸ್ತಾ ಕಲಿಯುಗದಲ್ಲಿ ನಾವು ನೆನಪಿಸ್ತಾ ನಿರಂತರವಾಗಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಎನ್ನುವಂತ ನಾವು ತಿಳ್ಕೊಂಡು ಒಳ್ಳೆಯ ದಾರಿಯಲ್ಲಿ ನಾವು ಸಮುದಾಯದಲ್ಲಿ ಹೋಗುತ್ತಾ ಇರಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ಪ್ರಾರ್ಥಿಸಿಕೊಂಡು ನನಗೆ ಈ 2 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದಿಸುತ್ತಾ ಇನ್ನೊಮ್ಮೆ ದೇವರಲ್ಲಿ ಅನುಗ್ರಹಿಸುತ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನಮ್ಮ ಉಜ್ವಲ ಭವಿಷ್ಯ ಶ್ರೀರಾಂಜನೇಯ ಸ್ವಾಮಿಯ ಈ ವ್ಯಾಯಾಮ ಶಾಲೆಯು ಸಮಾಜ ಸೇವೆ, ಅದರಲ್ಲಿ ಪ್ರತ್ಯೇಕವಾಗಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾನು ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ, ಪತ್ರಿಕೆಯಲ್ಲಿ ಓದ್ತಾ ಇದ್ದೇನೆ. ಇದು ನಿರಂತರವಾಗಿ ನಡೆಯಲಿ. ಆ ಮಹಾಸ್ವಾಮಿ ಅವರಿಗೆ ಎಲ್ಲ ರೀತಿಯ ಸಹಾಯ ಅನುಗ್ರಹ ಮಾಡಿ ಅಂತ ಪ್ರಾರ್ಥಿಸಿಕೊಂಡು ಇನ್ನೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಈ ಒಂದೇ ಮಾತನ್ನು ತಿಳಿಸುತ್ತೇನೆ. ಪ್ರಾಯದಲ್ಲಿ ವೃತ್ತಿಯಲ್ಲಿ ನಿವೃತ್ತಿಗೊಂಡರೂ
ಮಾನಸಿಕ ಹಾಗೂ ದೈಹಿಕವಾಗಿ ತಾನು ನಿವೃತ್ತಿಗೊಳ್ಳದೆ ಸದಾ ಎಲ್ಲರಿಗೂ ಜ್ಞಾನದ ಬೆಳಕನ್ನು ಹಾಯಿಸುವಂತಹ ಕ್ರಿಯಾಶೀಲ ಸಕ್ರಿಯವಾದಂತಹ ಇವರು ನಿವೃತ್ತ ಶಿಕ್ಷಕರು ನಾರಾಯಣ ಪೂಜಾರಿ ತನ್ನನ್ನು ತಾನು ಸಾಹಿತ್ಯ ಕ್ಷೇತ್ರ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸದಾ ಕ್ರಿಯಾಶೀಲರಾಗಿ 4 ದಿಕ್ಕುಗಳನ್ನು ಓಡಾಡುವಂತಹ ಈ ಒಂದು ನಮ್ಮೊಳಗಿರುವ ಹಿರಿಯ ಚೈತನ್ಯ ಇವರು ಕಳೆದ ಹಲವಾರು ವರ್ಷಗಳಿಂದ ಊರುಕಟ್ಟ ಪ್ರದೇಶದಲ್ಲಿ ವಾಸವಾಗಿರುವಂತಹ ಇವರ ಧರ್ಮಪತ್ನಿ ಇದೀಗ ನಮ್ಮ ಗುಂಪಲ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಮುಖ್ಯೋಪಾಧ್ಯಾಯಿಯಾಗಿ ಸೇವೆ ಸಲ್ಲಿಸುತ್ತಾ ಇರುವಂತಹ ಶ್ರೀಮತಿ ಗುಲಾಬಿ ಇವರು ಇವರ ಧರ್ಮಪತ್ನಿಯಾಗಿರುತ್ತಾರೆ ಎಂದು ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಹಾಗಾಗಿ ಇವರು ಶಿಕ್ಷಕಿ ದಂಪತಿಗಳು ಇಂತಹ ನಮಗೆ ಅತಿಥಿ ಸಂದರ್ಭದಲ್ಲಿ ದೊರೆತಿದ್ದು ನಮ್ಮ ಭಾಗ್ಯ. ಅದೇ ರೀತಿ ಈ ವಿದ್ಯಾರ್ಥಿನಿಯರ ಸೌಭಾಗ್ಯ ಅನ್ನುತ್ತಾ ಸರ್ ತಮ್ಮ ನುಡಿ ಮುತ್ತುಗಳಿಗಾಗಿ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಇದ್ದೇವೆ. ವೀರಾಂಜನೇಯ ವ್ಯಾಯಾಮ ಶಾಲೆಯ ಚೌತಿ ಗಣೇಶ ಹಬ್ಬದ ದಿನದಂದು ನಮ್ಮ ಶಾಲೆ ಗುಂಪಲ ಶಾಲೆಯಲ್ಲಿ ಇರುವಂತಹ SSLCಯಲ್ಲಿ ಹೆಚ್ಚಿನ ಅಂಕ ಪಡೆದು ಶಾಲೆಗೆ ಹಾಗೆ ನಮ್ಮ ಊರಿಗೆ ಹೆಸರು ತಂದುಕೊಟ್ಟಂತಹ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಈ ಮಕ್ಕಳು ಇನ್ನು ಮುಂದೆ ಕೂಡ ಮುಂದಿನ ವಿದ್ಯಾಭ್ಯಾಸದಲ್ಲಿ ಹೆಚ್ಚೆಚ್ಚು ಪ್ರಗತಿಯನ್ನು ಸಾಧಿಸಿ ಅವರ ಜೀವನವನ್ನು ಸುಧಾರಿಸಿಕೊಂಡು ಹಾಗೆ ಅಧ್ಯಾಪಕ ವೃತ್ತಿಯಾಗಿ ಸಂಸ್ಕಾರ ಸಂಸ್ಕೃತಿ ಎನ್ನುವುದು ಮುಖ್ಯ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸಲಿಕ್ಕೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಅವರಿಗೆ ಧೈರ್ಯ, ಶಕ್ತಿ ಹಾಗೂ ಸಾಧನೆ ಇದು ಮೂರನ್ನು ಆ ಪರಮಾತ್ಮನು ಅನುಗ್ರಹಿಸಲಿ ಎಂದು ಹೇಳುತ್ತಾ ಮಾತುಗಳನ್ನು ತಿಳಿಸಿದರು.
ಿ